ಪ್ರೀತಿಯ ಕೇಳುಗರೆ, ಮಾನ್ಯ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ತಮಗೆಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ ಕಾರ್ಯಕ್ರಮ 176 ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಇಂದಿನ ದಿನ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಆಗುಂಬೆಯ ಅಸ್ತಮಯ, ದ್ರೋಣ ಪರ್ವತದ ಉದಯ, ತ್ಯಾಗರಾಜನ ಗಾನ, ವಾಲ್ಮೀಕಿ ಕವನ. ಆಗಿಸಿವೆ ತಾವು ಇವು ಎಮ್ಮ ಅಂತರಂಗದಿ ಸತ್ಯ, ಯೋಗ ಪುಲಕ ಅಂಕುರವ ಮಂಕುತಿಮ್ಮ. ಆಗುಂಬೆಯಸ್ತಮಯ, ದ್ರೋಣ ಪರ್ವತದುದಯ, ತ್ಯಾಗರಾಜನ ಗಾನ, ವಾಲ್ಮೀಕಿ ಕವನ. ಆಗಿಸವೆ ತಾವಿವೆಮ್ಮಂತರಂಗದಿ ಸತ್ಯ, ಯೋಗ ಪುಲಕಾಂಕುರವ ಮಂಕುತಿಮ್ಮ. ಆಗಿಸವೆ ತಾವಿವೆಮ್ಮಂತರಂಗದಿ ಸತ್ಯ, ಯೋಗ ಪುಲಕಾಂಕುರವ ಮಂಕುತಿಮ್ಮ. ಪ್ರಿಯರೇ, ಮನುಷ್ಯರಲ್ಲಿ ಪುಳಕ ರೋಮಾಂಚನವನ್ನುಂಟು ಮಾಡಲು ಪ್ರಕೃತಿಯ ಸೃಷ್ಟಿಯಲ್ಲಿ ಹಲವಾರು ವಿಸ್ಮಯ ಘಟನೆಗಳು, ಸಂಗತಿಗಳು ನಡೆಯುತ್ತಾನೇ ಇರುತ್ತವೆ. ನಿಸರ್ಗ ಸಹಜ ಸನ್ನಿವೇಶಗಳು ಭಿನ್ನ ಭಿನ್ನ ಅನುಭವಗಳನ್ನು ಅವು ನಮಗೆ ಕಟ್ಟಿಕೊಡುತ್ತವೆ. ಆ ಅನುಭವಕ್ಕೆ ಒಳಗಾದಾಗ ನಮ್ಮನ್ನು ನಾವು ಮರೆಯುವುದು ಉಂಟು. ಆ ಅನುಭವಗಳೇ ಸತ್ಯದ ದರ್ಶನವನ್ನು ಮಾಡುತ್ತವೆ ಎನ್ನುವುದನ್ನು ಈ ಕಗ್ಗದ ಮೂಲಕ ನಾವು ಸೂಕ್ಷ್ಮವಾಗಿ ತಿಳಿದುಕೊಳ್ಳಬಹುದು. ಪ್ರಕೃತಿಯಲ್ಲಿ ನಡೆಯುವ ನಿಸರ್ಗ ಸಹಜ ಸನ್ನಿವೇಶಗಳಾಗಿರುವ ಸೂರ್ಯನು ಮುಂಜಾನೆಯಲ್ಲಿ ಉದಯಿಸುವಂತಹದ್ದು ಮತ್ತು ಸಂಜೆಯ ಹೊತ್ತಿನಲ್ಲಿ ಮುಳುಗುವ ಕ್ರಿಯೆಗಳಿರಬಹುದು. ಇವೆರಡು ಕ್ರಿಯೆಗಳನ್ನು ನೋಡಿದಾಗ ನಾವೆಲ್ಲರೂ ಕೂಡ ಬಹಳಷ್ಟು ಸಂಭ್ರಮವನ್ನು ಪಡುತ್ತೇವೆ. ಆ ಸಂಭ್ರಮಕ್ಕಾಗಿ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿಯನ್ನು ನೀಡುವುದೂ ಇದೆ. ಆಗುಂಬೆಯ ತಾಣದಲ್ಲಿ ಸೂರ್ಯನು ಮುಳುಗುವ ಸನ್ನಿವೇಶವನ್ನು ನೋಡಿ ಪುಳಕಿತರಾದರೆ, ಮರುದಿನ ಸೂರ್ಯನು ಉದಯಿಸುವ ತಾಣ ಬಾಬಾ ಬುಡನ್ಗಿರಿಯ ದ್ರೋಣ ಪರ್ವತದ ಮೇಲಿಂದ ಕಣ್ಣಿಗೆ ಕಂಗೊಳಿಸುವ ಸೂರ್ಯೋದಯದ ಕಿರಣವನ್ನು ಕಂಡಾಗ ನಾವು ಮತ್ತಷ್ಟು ಮಗದಷ್ಟು ಸಂಭ್ರಮವನ್ನು ಪಡುತ್ತೇವೆ. ಕಾವ್ಯ ಗಾಯನವು ಹೊಸ ಅನುಭವವನ್ನು ನಮಗೆ ಕೊಡುತ್ತದೆ ಎನ್ನುವುದನ್ನು ಕೂಡ ಕವಿ ಇಲ್ಲಿ ಉಲ್ಲೇಖಿಸುತ್ತಾರೆ. ಗುರು ತ್ಯಾಗರಾಜರು ರಚಿಸಿರುವ ಕಾವ್ಯದ ಗಾನ ಕೇಳಲು ಇಂಪಾಗಿದ್ದರೆ, ವಾಲ್ಮೀಕಿ ಮಹರ್ಷಿಗಳು ರಚಿಸಿರುವ ರಾಮಾಯಣದ ಶ್ಲೋಕಗಳು ಇನ್ನಷ್ಟು ಮುದವನ್ನು ಕೊಡುತ್ತದೆ. ಇವು ಭರತ ಭೂಮಿಯ ಶ್ರೇಷ್ಠತೆಗಳಾಗಿದ್ದಾವೆ. ಮಾನವನು ಮತ್ತು ಪ್ರಕೃತಿಯ ನಡುವೆ ಸಮತ್ವ ಬೇಕು ಎನ್ನುವುದನ್ನು ಕೂಡ ಈ ಕಗ್ಗ ಮತ್ತೆ ಮತ್ತೆ ನಮಗೆ ಸೂಕ್ಷ್ಮವಾಗಿ ತಿಳಿಸುವುದನ್ನು ಕೂಡ ನಾವು ನೋಡಬೇಕಾಗ್ತದೆ. ಇವುಗಳೆಲ್ಲವನ್ನು ಅನುಭವಿಸುವಾಗ ನಮಗೆಲ್ಲರಿಗೂ ಅಂತರಂಗದಲ್ಲಿ ರೋಮಾಂಚನ ಉಂಟಾಗುವುದಂತೂ ಸತ್ಯ. ಮನುಷ್ಯನಿಗೆ ಗ್ರಹಿಸುವಿಕೆ, ವೀಕ್ಷಣೆ, ಕೇಳುವಿಕೆ, ಪಠನೆ ಮಾಡುವ ಮೂಲಕ ಒಂದು ಹೊಸ ಅನುಭವ ಉಂಟಾಗುತ್ತದೆ. ಲೌಕಿಕ ಪ್ರಪಂಚದ ಜಂಜಾಟದಲ್ಲಿ ಎಲ್ಲವೂ ಕೂಡ ಮರೆಯಾಗಬಹುದು. ಲೌಕಿಕ ಪ್ರಪಂಚದಲ್ಲಿ ಕಾಣಸಿಗುವ ರಸಾನುಭವಗಳು ನಮ್ಮನ್ನು ಅಲೌಕಿಕ ಪ್ರಪಂಚದತ್ತ ದಾರಿ ತೋರಿಸಬಹುದು ಅನ್ನುವುದನ್ನು ಕವಿ ಇಲ್ಲಿ ಉಲ್ಲೇಖಿಸುತ್ತಾರೆ. ನಮ್ಮ ಅಂತರಂಗದಲ್ಲಿ ನಿಜ ಪ್ರಾಪ್ತಿಯಿಂದ ಕೂಡಿದ ರೋಮಾಂಚನವು, ಸಂಭ್ರಮವು ಹೊಸ ಪುಳಕವನ್ನುಂಟು ಮಾಡುತ್ತದೆ ಎಂಬ ಆ ಅನುಭವದ ಸಂಗತಿಯನ್ನು ಕೂಡ ಮಾನ್ಯ ಡಿವಿಜಿ ಅವರು ಈ ಕಗ್ಗದ ಮೂಲಕ ತೆರೆದಿಡುತ್ತಾರೆ. ಬಂಧುಗಳೇ, ತಾವೆಲ್ಲರೂ ಕೂಡ ಜ್ಞಾನವೇ ಬೆಳಕು ಕಗ್ಗ ಸರಣಿ ಕಾರ್ಯಕ್ರಮವನ್ನು ಇನ್ನಷ್ಟು ಕೇಳಲು ಹಿಂದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಆ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.